ಜೊತೆಯಾಗಿ ಹಿತವಾಗಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಕೆಸರುಗದ್ದೆಗೆ ಹೋಗ್ತಾ ಇದ್ದೇವೆ. ಕೆಸರಡೊಂದು ದಿನ ಅಕ್ಕಪಕ್ಕದಲ್ಲಿ. ಸೊ ಎಲ್ಲರೂ ಹೊರಟಿದ್ದೇವೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಅರ್ನೈಬೇಕು ಹ್ಯಾಂಡ್ಲಾಗಿಲ್ಲ ಬರ್ತಿಲ್ಲ ಆಪೆ ಸೈಡ್ ಅಲ್ಲಿ ಕ್ಯಾಪ್ಸ್ ಕೊಟ್ಟು ಬೇರೆ വീട്ടിൽ ഒയ്ത്തൊന്നുമില്ല അത് ഇഞ്ചിച്ച് പറയുന്നില്ല വീട്ടിൽ ഒയ്ത്തൊന്നുമില്ലാണ് അയ്യോ ദീവാ ಸ್ವಂತ ಕಟ್ಟಡಗಳ ವ್ಯವಸ್ಥೆ ಬೇಕು ಎನ್ನುವ ಯೋಚನೆಯಲ್ಲಿದೆ. ಎಸ್ ಕ್ಯಾಪ್ಟನ್ ವೆಲ್ಲೈ ಎಸ್ ಕ್ಯಾಪ್ಟನ್ ವೆಲ್ಲೈ ಕ್ಯಾಪ್ಟನ್ ವೆಲ್ಲೈ ಆಗಿದೆ ಎಸ್ ಕ್ಯಾಪ್ಟನ್ ವೆಲ್ಲೈ ಕ್ಯಾಪ್ಟನ್ ರೆಡಿಯಾ ಕ್ಯಾಪ್ಟನ್ ರೆಡಿಯಾ ಕ್ಯಾಪ್ಟನ್ ಆರಂಭ ಮಾಡಿದ ಆಹಾ ಓಹೋ ಎಸ್ ಆರಾಮ ಹಳೆ ಕರಜಿ ಒಂದು ಇದೀಗ ಇದೇ ತಾರೀಕು 29ರಂದು ಮಹಾದೇವಿ ಯುವಕ ಮಂಡಲದ ನೂತನ ಕಟ್ಟಡದ ಉದ್ಘಾಟನೆ ಕೂಡ ಸಮಾರಂಭ ನಡೆಯಲಿದೆ. ಸುಮಾರು 25 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಇದೀಗ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿದೆ. ಬಲ್ವತ್ಲೆ ಎಸ್ ಕ್ಯಾಪ್ಟನ್
ಅಲ್ಲಿ ಜೋಕ್ರೇನುಲೆ ನೀಂದುನೆ ಮೊದಲ ಅವಕಾಶ ಪವಿತ್ರದಿಂದ ಕನ್ನಡಾಗಿಸಿಕೊಂಡಿದೆ ಬನ್ನಿ ಕರೆದೇಳಿ ಬಂದ್ಲೆ ಜೋಗಕ್ಲಿಗೆ ಜಾಲಿ ಇದುಲೆ ಹೌದುಲೆಗೆ Ada, ada, escape Bandai, Kada Bandai, Kada Radia, Kada Radia, Kada Radia. Aha, oh. Bikin itu maksudnya. Second semi-final, Susila Matu Jayasri. Second semi-final, Susila Matu Jayasri. Bukan praktis ah. Art. Boleh bisa, untuk kalau berdekat. Ya. Yes, udah. Tiga boleh. Yes, boleh. Kada Bandai. Joyful play, enjoy. Yes, model ಅವಕಾಶ ಪಡೆದುಕೊಂಡಿದೆ ಆತ್ಮೀಯ ಭಗವದ್ಭಕ್ತರೇ ಇಡೀ ವಿನಂತಿ ಮಾಡಿಕೊಳ್ಳಲ್ಲ ఇంకి దయించినట్లు మద్దతు కొని విరింది ఎన్న గ్రాచారని ఇన్న ఏపతుండల కామెడీ ಮಾಜಿ ಸದಸ್ಯರು ಜಿಲ್ಲಾ ಸುರೇಶ್ ಕಾಮತ್ ಮಾನವೀಯ ಕಾರ್ಯಕ್ರಮದ ನಮ್ಮೊಟ್ಟಿಗೆ ತೆರಳಿದ ಅಂತೇಳಿ ಸುಮಾರು ಗಂಟೆ ಬೆಳಕು 10 ಹಿಡಿದುಕ ನಮ್ಮನೆ ಹೆಮ್ಮೆಯ ತಂಡ ವಾಯಿನಂಚಿನ ಕಬಕ ದಲಿತ ಭಜನಾ ಮಂಡಳಿಯ ಜೋಕು ನಡೆದ ಆಹ್ವಾನಿತ ಕೆಲವು
ದ್ವಿತೀಯ ಅವಕಾಶದಲ್ಲಿ ಮೊದಲ ಅವಕಾಶ ಪವಿತ್ರ ಗ್ರಹಿಸಿಕೊಂಡಿದ ದ್ವಿತೀಯ ಅವಕಾಶದಲ್ಲಿ ಅಭಿನಂದನೆಗಳು. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಶ್ರೀ ಮಹಾದೇವಿ ಭಜನಾ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ನವೀನ್ ಪೂಜಾರಿ ಚಲಕಡಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಲೋಕೇಶ್ ಶೆಟ್ಟಿ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮೊಬೈಲ್ ಓ ಅವು ಮೊಬೈಲ್ ಕೊಂಡು ಅಲ್ಲ ಕಾಸ್ಲ ಕೊಂಡು వడి మగ వడి మగ వడి మగ వడి మగ బిరబడ ఉన్నా ఇంత అత్తగాతలు మీరైతే తిరగారు భలే ఎస్ ఎస్ అరే నమస్కారం ఒప్పుకొని ಐತೇನೆ ಬುರಿಯರು Halo,
ರಿಪ್ಪಲ್ ಈ ರೀತಿ ಬಲೆ ಚೂರು ರಿಪ್ಪಲ್ ಅಂತ ಬಿಡ್ಲೆ ಒಂದಿಗೆ ಈ ರೀತಿ ಬರಿಬೋಲೆ ಅಂಜಿ ಬೋಲೆ ಅವನು ಹಾಕಿದ್ರೆ ಈಗ ಅಂಜಿ ಬೋಲೆ यस अल्लाह मोबाइल फोन ऑन कर ले कैमरा दिले वीडियो दिले यस बाबा बाबू जी वाटत तू लागलं बात नाही लगे ಅಲ್ಪ ಏರ್ ಕೊಡದ ಸಾರಾಯಿನ ಅಲ್ಪ ಬಕೆಟ್ಗೆ ಮಾಡುವವರಿಗೆ ಫಸ್ಟ್ ಅರ್ಥ ಬೊಕ್ಕ ಬೊಕ್ಕ ಆಡ್ತೇನೆ ಅಪ್ಪು ಜಾಯ್ತಂಡಿ ಅಪ್ಪು ಬೋನ್ ಅಂತೇನಾ ವೇದಿಕೆಯ ಹಿಂದುಗಡೆ ಚಾ ತಿಂಡಿಯ ವ್ಯವಸ್ಥೆ ತಯಾರಾಗಿದೆ. ದಕ್ಕೋಲಿ ತಾರಾಯಿನ ಮಾಡೋಣ ಬೀರ ಇವತ್ತಿನ ವ್ಲಾಗ್ ಇಷ್ಟೇ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ಕಮೆಂಟ್ ಕೂಡ ಮಾಡಿ ಹೇಗಾಗಿದೆ ಅಂತ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.